ನಮಸ್ಕಾರ ಎಲ್ರಿಗೂ. ಇವತ್ತು ನೀವು ನೋಡ್ತಿರುವಂಥ ವಿಡಿಯೋ ನಮ್ಮ ಊರಿನ ಕಳಂಜದಲ್ಲಿ ನಡೆಯುವಂಥ ಮಹಾವಿಷ್ಣು ದೈವದ ಒತ್ತೆಕೋಲ. ಇದು ಪ್ರತಿ ವರ್ಷದಂತೆ ಮಾರ್ಚ್ 19-20ರಂದು ಇಲ್ಲಿ ಒತ್ತೆಕೋಲ ನಡೆಯುತ್ತಿದೆ. ಹಾಗಾದರೆ ಈ ಒತ್ತೆಕೋಲ ಅಂದರೆ ಏನು, ಮಹಾವಿಷ್ಣುವನ್ನು ಇಲ್ಲಿ ದೈವವಾಗಿ ಹೇಗೆ ಆರಾಧಿಸುತ್ತಾರೆ ಎಂಬ ವಿಚಾರವನ್ನು, ಹಾಗೆ ಮಹಾವಿಷ್ಣುವಿನ ಈ ಕಥೆಯನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸುತ್ತಿದ್ದೀನಿ. ಹಾಗಾದರೆ ಮೊದಲಿಗೆ ಒತ್ತೆಕೋಲ ಅಂದರೆ ಏನು ಅಂತ ನಾವು ತಿಳಿಯುವ. ತುಳುನಾಡಿನ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗ ಭೂತಾರಾಧನೆ. ತುಳುವರು ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಭೂತಾರಾಧನೆಯನ್ನು ಅನಾದಿ ಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ. ಸುಮಾರು 1000 ವರ್ಷಗಳ ಇತಿಹಾಸ ಇರುವ ಈ ಭೂತಾರಾಧನೆಯಲ್ಲಿ ಆರಾಧಿಸಲ್ಪಡುವಂತಹ ಭೂತಗಳಲ್ಲಿ ಅನೇಕ ವಿಧಗಳಿವೆ. ಎಲ್ಲ ವಿಧಗಳಿಗೂ ಅದರದ್ದೇ ಆದ ವಿಶೇಷತೆಗಳಿವೆ. ಈ ಎಲ್ಲ ಆಚರಣೆಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿ ಕಂಡುಬರುವಂಥ ಆಚರಣೆಯೇ ಒತ್ತೆಕೋಲ. ಸಾಮಾನ್ಯವಾಗಿ ತುಳುನಾಡಿನಲ್ಲೆಲ್ಲ ನಡೆಯುವ ಭೂತಾರಾಧನೆಗಳಂತಲ್ಲದೆ ಈ ಒತ್ತೆಕೋಲ ಎಲ್ಲೆಡೆಯೂ ಕಂಡುಬರುವುದಿಲ್ಲ. ಕೆಲವು ಕಡೆಗಳಲ್ಲಿ ಈ ಆಚರಣೆಯನ್ನು ನಡೆಸಲಾಗುತ್ತದೆ. ಮುಖ್ಯವಾಗಿ ಕೇರಳ ಗಡಿಭಾಗಕ್ಕೆ ಹೊಂದಿಕೊಂಡಿರುವಂಥ ಮಂಗಳೂರಿನ ಪ್ರದೇಶಗಳಲ್ಲಿ ಈ ಒತ್ತೆಕೋಲ ಪ್ರಭಾವವನ್ನು ನೀವು ಹೆಚ್ಚಾಗಿ ಕಾಣಬಹುದು. ಈ ಆಚರಣೆಯನ್ನು ಮಂಗಳೂರಿಗಿಂತ ಹೆಚ್ಚಾಗಿ ಕೇರಳದ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಕಾಣಬಹುದು. ಇದನ್ನು ಕೇರಳಿಗರು ವಿಷ್ಣುಮೂರ್ತಿ ತೆಯ್ಯಂ ಎಂದು ಕರೆದರೆ ತುಳುವರು ಒತ್ತೆಕೋಲ ಎಂದು ಕರೆಯುತ್ತಾರೆ. ಒತ್ತೆಕೋಲ ಎಂದರೆ ಒಂದೇ ಕೋಲ ಎಂದು ಅರ್ಥ. ಕೇರಳದಲ್ಲಿ ಪ್ರಸಿದ್ಧವಾಗಿರುವಂಥ ಆಚರಣೆಯಾದರೂ ಕರ್ನಾಟಕದಲ್ಲಿ ಇದರ ಪ್ರಭಾವ ಕಮ್ಮಿಯೇನಿಲ್ಲ. ಬೆಳಗಿನ ಜಾವದಲ್ಲಿ ನಡೆಯುವ ವಿಷ್ಣುಮೂರ್ತಿ ದೈವದ ಕೆಂಡಸೇವೆ ಈ ಆಚರಣೆಯ ಪ್ರಮುಖ ಆಕರ್ಷಣೆ. ಕೆಂಡಸೇವೆ ಹಾಗೂ ಇದರ ಹಿಂದಿರುವ ಇತಿಹಾಸ ಒತ್ತೆಕೋಲವನ್ನು ಇತರ ಆಚರಣೆಗಳಿಗಿಂತ ಭಿನ್ನವಾಗಿರಿಸುತ್ತದೆ. ಒತ್ತೆಕೋಲವನ್ನು ತುಳುನಾಡಿನ ಇತರ ಆರಾಧನೆಗಳಿಗಿಂತ ಭಿನ್ನವಾಗಿರಿಸುವುದು ಇನ್ನೊಂದು ಮುಖ್ಯ ಅಂಶವಿದೆ. ಭೂತಾರಾಧನೆಗಳಲ್ಲಿ ಆರಾಧಿಸಲ್ಪಡುವ ದೈವಗಳಲ್ಲಿ ಅವುಗಳದೇ ಆದ ಪ್ರಭೇದಗಳಿವೆ. ಹಿಂದೆ ತುಳುನಾಡಿನಲ್ಲೇ ನೆಲೆಸಿ ವಿವಿಧ ಕಾರಣಗಳಿಂದ ವೀರಮರಣವನ್ನು ಪಡೆದ ಕೆಲವು ವ್ಯಕ್ತಿಗಳಿಗೆ ತುಳುವರು ದೈವದ ಪಟ್ಟವನ್ನು ನೀಡಿದ್ದಾರೆ. ಇನ್ನು ಕೆಲವು ದೈವಗಳು ದೇವರ ಅಪ್ಪಣೆಯನ್ನು ಪಡೆದು ಭೂಲೋಕದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಲು ಬಂದದಾಗಿದೆ. ಈ ಎಲ್ಲ ದೈವಗಳಿಗೂ ಕಾಲಕಾಲಕ್ಕೆ ತಕ್ಕಂತೆ ನೇಮ, ಕೋಲ, ವಲಸಿರಿ, ಮೆಚ್ಚಿಗಳನ್ನು ತುಳುವರು ನಡೆಸಿಕೊಂಡು ಬಂದಿದ್ದಾರೆ. ಈ ಎಲ್ಲ ಕೋಲಗಳಲ್ಲಿ ಒತ್ತೆಕೋಲ ವಿಭಿನ್ನವಾಗಿ ನಿಲ್ಲುವುದು ಅದರಲ್ಲಿ ಆರಾಧಿಸಲ್ಪಡುವ ವಿಷ್ಣುಮೂರ್ತಿಯಿಂದಾಗಿ. ದೇವರನ್ನು ದೈವವಾಗಿ ತುಳುವರು ಆರಾಧಿಸುವುದು ಈ ಒತ್ತೆಕೋಲಗಳಲ್ಲಿ ಮಾತ್ರ. ಬೇರೆ ಯಾವುದೇ ಕೋಲಗಳಲ್ಲಿ ತ್ರಿಮೂರ್ತಿಗಳನ್ನು ಆರಾಧಿಸಲಾಗುವುದಿಲ್ಲ. ತುಳುನಾಡಿನ ಎಲ್ಲ ಭೂತ ಕೋಲಗಳಲ್ಲಿಯೂ ದೈವದ ವೇಷವನ್ನು ಧರಿಸುವುದು 2 ಪಂಗಡಗಳು. ನಲಿಕೆ ಹಾಗೂ ಪಂಬದರನ್ನು ಬಿಟ್ಟು ಬೇರೆ ಯಾವ ಪಂಗಡಗಳಿಗೂ ಭೂತದ ವೇಷವನ್ನು ಕಟ್ಟುವ ಅವಕಾಶವಿಲ್ಲ. ಆದರೆ ವಿಷ್ಣುಮೂರ್ತಿ ಒತ್ತೆಕೋಲದಲ್ಲಿ ಮಾತ್ರ ಇದಕ್ಕಿಂತ ವಿಭಿನ್ನ. ಇಲ್ಲಿ ವಿಷ್ಣುಮೂರ್ತಿಯ ವೇಷವನ್ನು ಧರಿಸುವ ಅಧಿಕಾರವಿರುವುದು ಮಲಯ ಎಂಬ ಜನಾಂಗಕ್ಕೆ. ಈ ವೇಷವನ್ನು ಬಿಟ್ಟು ಬೇರೆ ಯಾವ ಭೂತ ವೇಷವನ್ನು ಇವರು ಧರಿಸುವುದಿಲ್ಲ. ಇವರ ಮಾತೃಭಾಷೆ ಮಲಯಾಳಂ. ಹೆಚ್ಚಿನ ಎಲ್ಲ ಭೂತಗಳ ನುಡಿಯಂತೆ ಒತ್ತೆಕೋಲದ ನುಡಿಯನ್ನು ತುಳುವಿನಲ್ಲಿ ಅಥವಾ ಕನ್ನಡದಲ್ಲಿ ಹೇಳಲಾಗುವುದಿಲ್ಲ. ಬದಲಾಗಿ ಮಲಯಾಳಂನಲ್ಲಿ ಈ ನುಡಿಯನ್ನು ದೈವ ನೀಡುತ್ತದೆ. ಮಧ್ಯರಾತ್ರಿ ವೇಳೆ ಕುಳಿಚಟ್ಟು ದೈವದ ಆರಂಭವಾಗುತ್ತದೆ. ಇಲ್ಲಿ ದೈವವನ್ನು ಕಟ್ಟುವ ಮಲಯ ಜಾತಿಯ ಪಾತ್ರಿ. ಮುಡಿಯುಟ್ಟು ಕೆಂಪು ವಸ್ತ್ರ ಅಂಗೈಯಲ್ಲಿ ಹಿಡಿದು ಮೇಲೇರಿಗೆ 3 ಬಾರಿ ಪ್ರದಕ್ಷಿಣೆ ಮಾಡುವರು. ಇವರ ವೇಷಭೂಷಣಗಳು ವಿಶೇಷತೆಯಿಂದ ಕೂಡಿರುತ್ತವೆ. ಬಳಿಕ ಕೊಡಿಯಡಿಗೆ ಬಂದು ನಿಲ್ಲುತ್ತಾರೆ. ಇವರ ಸಹಾಯಕರು ಚೆಂಡೆಯನ್ನು ಭರಿಸಲು ಒಡನೆ ಪಾತ್ರಿಗೆ ದೈವದ ಆವಾಹನೆಯಾಗುವುದು. ವಿಷ್ಣು ನರಸಿಂಹಾವತಾರ ತಾಳಿ ಹಿರಣ್ಯಕಶಿಪುವನ್ನು ವಧಿಸಿ ಪ್ರಹ್ಲಾದನನ್ನು ರಕ್ಷಿಸಿದ ಕಥೆಯನ್ನು ಇಬ್ಬರು ಮಲಯಾಳಂ ಭಾಷೆಯಲ್ಲಿ ಪ್ರಾರ್ಥನವನ್ನು ಹಾಡುವರು. ಆಗ ಪಾತ್ರಿ ಹಾಡಿಗೆ ತಕ್ಕಂತೆ ಭಾವಾಭಿನಯ ನೀಡುವರು. ಇದೇ ಕುಳಿಚಟ್ಟು. ಈ ಕಾರ್ಯಕ್ರಮ ಮುಂಜಾನೆಯವರೆಗೂ ನಡೆಯುತ್ತದೆ. ಆ ನಂತರ ಪಾತ್ರಿ ಕುಳಿಚಟ್ಟು ವೇಷವನ್ನು ಕಳಚಿ ಬೇರೆ ವೇಷ ಹಾಕುವರು. ವಿಷ್ಣುಮೂರ್ತಿ ಕೆಂಡ ಹಾಯುವ ಮೊದಲ ಹಂತ ಆರಂಭವಾಗುವುದು. ಪಾತ್ರಿಯ ಮೈ ತುಂಬ ಬಾಳೆನಾರನ್ನು ಸುತ್ತಿ ಸೊಂಟದ ಸುತ್ತ ತೆಂಗಿನ ಗರಿ ಬಿಗಿದುಕೊಂಡು ಹಾಯಲು ಸಿದ್ಧರಾಗುವರು. ಇವರಿಗೆ ಮೊದಲು ಬೆಲ್ಚಪಾಡರು ಕೆಂಡದ ರಾಶಿ ಮೇಲೆ 3 ಬಾರಿ ಓಡುವರು. ಅನಂತರ ವಿಷ್ಣು ವೇಷದ ಪಾತ್ರಿ ಕೆಂಡದ ಮೇಲೆ ಪದೇ ಪದೇ ಬೀಳುವರು. ಆನಂತರ ಭಕ್ತಾದಿಗಳು ತಂದ ಕೋಳಿಗಳನ್ನು ಮಾರಿಕಳದಲ್ಲಿ ಬಲಿ ನೀಡಲಾಗುವುದು. ಆದ ನಂತರ ಪ್ರಸಾದ ವಿತರಣೆಯಾಗುವುದು. ಇಲ್ಲಿಗೆ ಕೋಲ ಆಚರಣೆ ಮುಗಿಯುತ್ತದೆ. ನಂತರ ಗುಳಿಗ ಕೋಲಕ್ಕೆ ನೇಮ ನಡೆಯುವುದು. ಇನ್ನು ಈ ವಿಷ್ಣುಮೂರ್ತಿಯನ್ನು ಇಲ್ಲಿ ದೈವವಾಗಿ ಹೇಗೆ ಆರಾಧಿಸಲುತ್ತಾರೆ, ಇದರ ಹಿಂದಿರುವ ಕಥೆಯೇನು ಎಂಬುದಾಗಿ ಈಗ ನಾವು ತಿಳಿಯೋಣ. ಈ ಆಚರಣೆಯ ಹಿಂದೆ ಒಂದು ಕಥೆ ಇದೆ. ಕೇರಳದ ಮಲಬಾರಿನಲ್ಲಿ ಪ್ರಸಿದ್ಧವಾಗಿರುವ ಈ ಆಚರಣೆಯ ಇತಿಹಾಸದ ಕಥೆಯ ಬೇರುಗಳು ಕರ್ನಾಟಕದ ಮಂಗಳೂರಿಗೂ ಹಬ್ಬಿದೆ. ಲಭ್ಯವಿರುವ ಕಥೆಗಳ ಪ್ರಕಾರ ಈ ಆಚರಣೆಯ ಇತಿಹಾಸ ಮೂಲವಿರುವುದು ಕೊಟ್ಟಪ್ಪುರಂ ಎಂಬ ಒಂದು ಪ್ರಾಚೀನ ತರವಾಡಿನಲ್ಲಿ. ಈ ತರವಾಡಿನ ಮೂಲವಿದ್ದುದು ಕಾಸರಗೋಡಿನ ಸಮೀಪದ ನೀಲೇಶ್ವರದಲ್ಲಿ.
ಇಂದಿಗೂ ಅದೇ ಹೆಸರಿನಲ್ಲಿರುವ ಈ ಊರಿನಲ್ಲಿ ತುಳುವರು ಹೆಚ್ಚಾಗಿ ನೆಲೆಸಿದ್ದಾರೆ. ಅಂದಿನ ದಿನಗಳಲ್ಲಿ ಈ ತರವಾಡಿನ ಮುಖ್ಯಸ್ಥನಾಗಿದ್ದದ್ದು ಕುರುವಟ್ ಕುರುಪ್. ಅವನ ಮನೆಯಲ್ಲಿ ಕಣ್ಣನ್ ಎಂಬ ಹುಡುಗ ಸೇವಕನಾಗಿದ್ದ. ಅವನನ್ನು ಪಳತಾಯಿ ಕಣ್ಣನ್ ಎಂದು ಕರೆಯುತ್ತಾರೆ. ಮಹಾನ್ ವಿಷ್ಣು ಭಕ್ತನಾಗಿದ್ದ ಆತ ಒಂದು ದಿನ ಕುರುವಟ್ ಕುರುಪನ ಮಗಳೊಂದಿಗೆ ಆಟವಾಡುತ್ತಿದ್ದಾಗ ಅವನಿಂದಾಗಿ ಒಂದು ಮಾವಿನ ಹಣ್ಣು ಕುರುವಪ್ಪನ ಮಗಳ ತಲೆಯ ಮೇಲೆ ಬಿತ್ತು. ಆಕಸ್ಮಿಕವಾಗಿ ಈ ಘಟನೆ ನಡೆದಿದ್ದರೂ ಕೆಲವು ಕುತಂತ್ರಿಗಳ ಕಾರಣದಿಂದಾಗಿ ಹಾಗೂ ಹಿಂದಿನ ಕೆಲವು ಘಟನೆಗಳಿಂದಾಗಿ ತನ್ನ ಮಗಳ ಜೀವಕ್ಕೆ ಅವನಿಂದ ಬೆದರಿಕೆ ಇದೆ ಎಂದು ತಿಳಿದು ಕುರುವಟ್ ಬಾಲಕನ ಜೀವ ತೆಗೆಯುವಂತೆ ತನ್ನ ಅನುಚರರಿಗೆ ಆದೇಶಿಸುತ್ತಾನೆ. ಇದು ಒಂದು ಕಥೆಯಾದರೆ ಇನ್ನು ಕೆಲವರ ಪ್ರಕಾರ ಕಣ್ಣನ್ ಕುರುವಪ್ಪನ ತೋಟದಿಂದ ಮಾವಿನ ಹಣ್ಣನ್ನು ಕೀಳುವಾಗ ಸಿಕ್ಕಿ ಬೀಳುತ್ತಾನೆ. ಆದ್ದರಿಂದ ರೊಚ್ಚಿಗೆಳುವ ಕುರುಪ್ ತನ್ನ ಸಹಚರರಿಗೆ ಆತನನ್ನು ಕೊಲ್ಲುವಂತೆ ಆದೇಶಿಸುತ್ತಾನೆ. ಈ ಎರಡು ಕಥೆಗಳು ಭಿನ್ನವಾಗಿದ್ದರೂ ಕುರುಪ್ ಹಿಂದಿನ ದ್ವೇಷದಿಂದ ಹುಡುಗನನ್ನು ಕೊಲ್ಲಲು ಆದೇಶಿಸುವುದು ಮಾತ್ರ ಎರಡು ಕಥೆಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದರ ಸುಳಿವನ್ನು ಅರಿತ ಕೆಲವು ಹಿತೈಷಿಗಳು ಕಣ್ಣನ್ ನೀಲೇಶ್ವರ ಬಿಟ್ಟು ಬೇರೆ ಊರಿಗೆ ಹೋಗುವುದು ಕ್ಷೇಮವೆಂದು ಸಲಹೆಯನ್ನು ನೀಡುತ್ತಾರೆ. ಅದರಂತೆ ಕಣ್ಣನ್ ನೀಲೇಶ್ವರನ್ನು ಬಿಟ್ಟು ಮಂಗಳೂರಿನ ಜೆಪ್ಪು ಎಂಬ ಊರಿಗೆ ಬರುತ್ತಾನೆ. ಅಲ್ಲಿ ಆತ ಒಂದು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ತಂಗಿದ್ದ ಎಂದು ಒಂದು ಕತೆ ಹೇಳಿದರೆ, ದೇವಿ ಭಕ್ತಿಯಾದ ಒಬ್ಬಳು ಮುದುಕಿಯ ಮನೆಯಲ್ಲಿ ವಾಸವಾಗಿದ್ದ ಎಂದು ಇನ್ನೊಂದು ಕತೆ ಹೇಳ್ತದೆ. ಒಟ್ಟಿನಲ್ಲಿ ಮಂಗಳೂರಿನ ಜೆಪ್ಪುವಿನಲ್ಲಿ ಆತ ಇದ್ದ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಬಹಳ ವರ್ಷಗಳ ಕಾಲ ಅಲ್ಲಿಯೇ ತಂಗಿದ್ದ ಕಣ್ಣನು ಕೊನೆಗೊಂದು ದಿನ ತನ್ನವರನ್ನು ನೋಡುವ ಕಾತುರತೆಯಿಂದ ಪುನಃ ನೀಲೇಶ್ವರಕ್ಕೆ ಬರುತ್ತಾನೆ. ಕಣ್ಣನ್ ನೀಲೇಶ್ವರಕ್ಕೆ ಬಂದದನ್ನು ತಿಳಿದುಕೊಳ್ಳುವ ಕುರುಪ್ ಹಿಂದಿನ ದ್ವೇಷವನ್ನು ಹಾಗೂ ಸೋಲನ್ನು ನೆನಪಿಸಿಕೊಂಡು ತನ್ನ ಅನುಚರರೊಂದಿಗೆ ಹೊರಡುತ್ತಾನೆ. ಇದರ ಅರಿವಿಲ್ಲದ ಕಣ್ಣನ್ ಕಡಲಿ ಕೊಳಂನ ಸ್ನಾನ ಮಾಡುತ್ತಿರುತ್ತಾನೆ. ಆ ಕೊಳ ಈಗ ನೀಲೇಶ್ವರದ ಸಂತೆಯ ಸಮೀಪದಲ್ಲಿದೆ. ಅಲ್ಲಿಗೆ ಬರುವ ಕಣ್ಣನ್ ತನ್ನ ಅನುಚರರೊಂದಿಗೆ ಕೂಡಿಕೊಂಡು ಅವನ ಕೊಲೆ ಮಾಡುತ್ತಾನೆ. ತನ್ನ ಭಕ್ತನ ಕೊಲೆ ನಡೆದುದನ್ನು ಕಂಡು ವಿಷ್ಣುಮೂರ್ತಿ ತನ್ನ ರೌದ್ರ ರೂಪವಾದ ನರಸಿಂಹ ರೂಪವನ್ನು ತಾಳಿ ಕುರುವಪ್ಪನ ಹಿಂದೆ ಬೀಳುತ್ತದೆ. ಇದರಿಂದಾಗಿ ಕುರುವಪ್ಪನ ಸಂಸಾರದಲ್ಲಿ ಅನೇಕ ಕಷ್ಟಗಳು ಕಾಣಿಸಿಕೊಳ್ಳುತ್ತವೆ. ಆತನ ಕುಟುಂಬಸ್ಥರಿಗೆ ಮಾನಸಿಕ ವ್ಯಾಧಿ ಶುರುವಾಗಿ ಆತ ತನ್ನೆಲ್ಲ ಗಳಿಕೆಗಳನ್ನು ಕಳೆದುಕೊಳ್ಳುತ್ತಾನೆ. ಈ ಎಲ್ಲ ಬೆಳವಣಿಗೆಗಳಿಂದ ವಿಚಲಿತನಾಗುವ ಆತ ಜ್ಯೋತಿಷ್ಯಗಳನ್ನು ಸಂಪರ್ಕಿಸಿದಾಗ ವಿಷ್ಣುಮೂರ್ತಿ ನರಸಿಂಹ ರೂಪದಲ್ಲಿ ಹಿಂದೆ ಬಿದ್ದಿರುವುದು ಗೊತ್ತಾಗುತ್ತದೆ. ಇದಕ್ಕೆ ಪರಿಹಾರವೇನೆಂದು ವಿಚಾರಿಸಲಾಗಿ ವಿಷ್ಣುಮೂರ್ತಿ ಶಾಂತವಾಗಲು ನರಸಿಂಹ ದೇವರ ಒಂದು ಗುಡಿ ಕಟ್ಟಿಸುವಂತೆ ಹಾಗೂ ದೇವರಿಗೆ ಕೆಂಡ ಸೇವೆಯನ್ನು ಕೊಡುವಂತೆ ಜ್ಯೋತಿಷಿಗಳು ಸಲಹೆ ನೀಡುತ್ತಾರೆ. ಅದರಂತೆ ಕುರುವಪ್ಪನು ನಡೆದುಕೊಳ್ಳುತ್ತಾನೆ. ಹೀಗೆ ಒತ್ತೆಕೋಲ ಪ್ರಾರಂಭವಾಗುತ್ತದೆ. ಜ್ಯೋತಿಷಿಗಳ ಸಲಹೆಯಂತೆ ನೀಲೇಶ್ವರದ ಕೊಟ್ಟಪುರಂನಲ್ಲಿ ವೈಕುಂಠೇಶ್ವರ ದೇವಾಲಯವನ್ನು ನಿರ್ಮಿಸಲಾಗುತ್ತದೆ. ಶಾಂತನಾದ ವಿಷ್ಣುಮೂರ್ತಿ ಅಲ್ಲೇ ನೆಲೆಸಿದನೆಂಬ ಪ್ರತೀತಿ. ಒತ್ತೆಕೋಲದಲ್ಲಿ ನಡೆಯುವಂಥ ವಿಷ್ಣುಮೂರ್ತಿಯ ಅಗ್ನಿ ಪ್ರವೇಶ ಅಥವಾ ಕೆಂಡ ಸೇವೆಯು ಮಹತ್ವವಾದ ಒಂದು ಆಚರಣೆ. ಇದು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿ ಹಿರಣ್ಯಕಶಿಪನ್ನು ವಧಿಸಿದಂಥ ನರಸಿಂಹಮೂರ್ತಿಯು ತನ್ನ ಮೈಲಿಗೆಯನ್ನು ಕಳೆದುಕೊಳ್ಳಲು ಬೆಂಕಿ ಸೇವೆ ಅಥವಾ ಕೆಂಡದಲ್ಲಿ ಸ್ನಾನ ಮಾಡುವುದು ಎಂಬುದು ಭಕ್ತರ ಒಂದು ನಂಬಿಕೆ.
ಇಂತಹ ಅನೇಕ ತುಳುನಾಡಿನ ಸಾಂಸ್ಕೃತಿಕ ಸಂಪ್ರದಾಯ ಆಚರಣೆಗಳ ವಿಚಾರ ವಿಶಿಷ್ಟತೆಗಳನ್ನು ತಿಳಿದುಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ.